ಬೆಳಗುವಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಉದ್ಘಾಟನಾ ಕಾರ್ಯಕ್ರಮದ ಆಮಂತ್ರಣ ಪತ್ರದಲ್ಲಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆಯವರ ಹೆಸರನ್ನು ಮುದ್ರಿಸದೆ ಸೌಜನ್ಯಕ್ಕಾದರೂ ಆಹ್ವಾನ ನೀಡದೆ ಕಡೆಗಣಿಸಿರುವುದನ್ನು ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರು ಕಾಲೇಜು ಮುಂಭಾಗದಲ್ಲಿ ಕುಳಿತು ಪ್ರತಿಭಟನೆಯನ್ನ ನಡೆಸಿದರು. ಈ ಸಂದರ್ಭ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆಯವರು ಮಾತನಾಡಿ, ಪಾಲಿಟೆಕ್ನಿಕ್ ಕಾಲೇಜಿಗೆ ಬರುವ ರಸ್ತೆಯನ್ನ ಸರಿಪಡಿಸಿಲ್ಲ, ವಸತಿ ನಿಲಯವನ್ನ ಮಾಡಿಲ್ಲ. ನಮ್ಮ ಸರ್ಕಾರ ಮಾಡಿದ ಯೋಜನೆಯನ್ನ ತನ್ನದೆಂದು ಇಲ್ಲಿಯ ಶಾಸಕರು ಹೇಳುತ್ತಿದ್ದು, ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿದ ಯೋಜನೆ. ಪರಿಸರದಲ್ಲಿರುವ ನೀರಿನ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ವಿಫಲರಾದವರು ಮೊದಲು ಅದನ್ನ ಸರಿಪಡಿಸಲಿ. ಕಾರ್ಯಕ್ರಮದಲ್ಲಿ ನನ್ನ ಹೆಸರು ಹಾಕಿಲ್ಲ, ಅದು ಪ್ರೋಟೋಕಾಲ್. ಆದರೆ ಪ್ರೋಟೋಕಾಲ್ ಅನ್ನ ಉಲ್ಲಂಘನೆ ಮಾಡಲಾಗಿದೆ. ಈ ಬಗ್ಗೆ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಕೌಶಲಾಭಿವೃದ್ಧಿ ಸಚಿವ ಅಶ್ವಥ್ ನಾರಾಯಣರವರೊಂದಿಗೆ ಮಾತನಾಡುತ್ತೇನೆ ಎಂದು ಹೇಳಿದರು. ಕಾಂಗ್ರೆಸ್ ಮುಖಂಡರಾದ ಡಾ ದೇವಪ್ರಸಾದ್ ಶೆಟ್ಟಿಯವರು ಮಾತನಾಡಿ, ಬೆಳಗುವಿನ ಸಮಗ್ರ ಅಭಿವೃದ್ಧಿಯ ರೂವಾರಿಯಾದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆಯವರನ್ನ ಸಂಪೂರ್ಣ ಕಡೆಗಣಿಸಲಾಗಿದೆ. ಬೆಳಗುವಿನಲ್ಲಿ ನೂತನವಾಗಿ ಆಗಿರುವ ಅಭಿವೃದ್ಧಿ ಎಲ್ಲವೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆದ ಕೆಲಸಗಳು. ಇದನ್ನ ಇಲ್ಲಿಯ ಶಾಸಕರು ಮರೆತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದು ನಿಜವಾಗಿಯೂ ಒಬ್ಬ ಯಾರೋ ಮಾಡಿದಂತ ಅಭಿವೃದ್ಧಿಯನ್ನು ಇನ್ನೊಬ್ಬರು ಹೇಳಿಕೊಳ್ಳುವಂತದ್ದು ಮಾಡುವಂತಹ ರೀತಿಯಲ್ಲಿ ಕೈಯಲ್ಲಾಗದವ ಮೈಯೆಲ್ಲ ಪರಚಿಕೊಂಡಂತಾಗಿದೆ. ಆದ್ರಿಂದ ನಮ್ಮ ನಾಯಕರಾದಂತಹ ವಿನಯ್ ಕುಮಾರ್ ಸೊರಕೆ ಅವರಿಗೆ ಅಗೌರವ ಸಲ್ಲಿಸಿದರೆ ನಾವು ಕೂಡ ಈ ಗ್ರಾಮದ ನಾವು ಸುಮಾರು 25 ವರ್ಷದಿಂದ ಈ ಪಂಚಾಯಿತಿ ಅಧ್ಯಕ್ಷನಾಗಿ ಅಭಿವೃದ್ಧಿಗಾಗಿ ಹಗಲಿರುಳು ಕೆಲಸ ಮಾಡಿದ್ದೇವೆ. ಅನೇಕ ಯೋಜನೆಗಳನ್ನು ತಂದಿದ್ದೇವೆ. ಅತ್ಯಾಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ, ವಿನಯ್ ಕುಮಾರ್ ಸೊರಕೆ ಅವರು ಸಚಿವರಿದ್ದಾಗ ಅದಕ್ಕೆ ಮಂಜೂರಾತಿ ದೊಡ್ಡ ಅನುದಾನ ಬಿಡುಗಡೆ ಆಗಿದೆ. ಈ ಸಂದರ್ಭದಲ್ಲಿ ಒಂದು ನಯಾ ಪೈಸೆ ಈ ಸರ್ಕಾರ ಒಂದು ಚಿಕ್ಕಾಸು ಕೂಡ ಬಿಡುಗಡೆ ಮಾಡಿಲ್ಲ. ಬಿಡುಗಡೆಗೊಂಡ ಅನುದಾನವನ್ನೇ ಜನರಿಗೆ ಇನ್ನೂ ಕೂಡ ಗುತ್ತಿಗೆದಾರರಿಗೆ ತಲುಪಿಸಿಲ್ಲ. ಅತ್ಯಾಧುನಿಕವಾದಂತಹ ಕೈಗಾರಿಕಾ ಪಾರ್ಕ್ ಈ ಗ್ರಾಮದ ಈ ಜಿಲ್ಲೆಯ ಜನರಿಗೆ ಉದ್ಯೋಗ ಒದಗಿಸಬೇಕೆಂಬ ಉದ್ದೇಶದಿಂದ ಕೈಗಾರಿಕಾ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ದೇವೆ. ಅದು ಕೂಡ 10 ಕಾರ್ಖಾನೆಗಳು ಬರ್ತದೆ, ನೂರಾರು ಸಾವಿರಾರು ಜನರಿಗೆ ಉದ್ಯೋಗ ದೊರಕುತ್ತದೆ. ಪ್ರವಾಸೋದ್ಯಮಕ್ಕೆ ಚಾಲನೆ ಕೊಡುವಂತಹ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಇದೆಲ್ಲರ ಹಿಂದೆ ನಮ್ಮ ನಾಯಕರಾದಂತಹ ಸೊರಕೆಯವರ ಶ್ರಮ ಇದೆ. ಅದರಿಂದ ಅವರಿಗೆ ಅಗೌರವ ತೋರಿರುವಂತ ನಮ್ಮ ಎಲ್ಲ ಗ್ರಾಮಕ್ಕೆ ಅಗೌರವ ತೋರಿದಂತಾಗಿದೆ ಎಂಬುದು ನಮ್ಮ ಅಭಿಪ್ರಾಯ. ನಮಗೆ ಈಗಲೂ ಕೂಡ ಇದುಂಟು. ನಾವು ಸೊರಕೆಯವರನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಬೇಕು. ಪ್ರತಿಭಟನಾಕಾರರು ಪಾಲಿಟೆಕ್ನಿಕ್ ಕಾಲೇಜಿನ ಎದುರು ಕುಳಿತು ಸ್ಥಳೀಯ ಆಡಳಿತದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಇದೇ ವೇಳೆ ಅಲ್ಲಿಗೆ ಆಗಮಿಸಿದ ಸಚಿವ ಅಶ್ವಥ್ ನಾರಾಯಣ್ ಅವರು ಸೊರಕೆಯವರನ್ನ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಪರಿಪರಿಯಾಗಿ ವಿನಂತಿಸಿದ್ರು. ಸೊರಕೆಯವರು ತನ್ನ ಬೆಂಬಲಿಗರ ಮಾತಿಗೆ ಬೆಲೆ ಕೊಟ್ಟು ಅಲ್ಲಿಂದ ಹೊರನಡೆದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದ ನವೀನ್ ಚಂದ್ರ ಸುವರ್ಣ, ಮುಖಂಡರಾದ ಡಾ ದೇವಪ್ರಸಾದ್ ಶೆಟ್ಟಿ, ನವೀನ್ ಚಂದ್ರ ಜೆ ಶೆಟ್ಟಿ, ನವೀನ್ ಎನ್ ಶೆಟ್ಟಿ, ರಮೀಸ್ ಹುಸೇನ್ ಪಡುಪಿದ್ರಿ, ಶರ್ಫುದ್ದೀನ್ ಶೇಖ್, ಸರ್ಸು ಬಂಗೇರಾ, ಅಖಿಲೇಶ್ ಕೋಟ್ಯಾನ್, ಆಶಾ ಕಟಪಾಡಿ, ಜಿತೇಂದ್ರ ಪುಟಾರ್ಡು, ಯಶವಂತ್ ಶೆಟ್ಟಿ, ಪ್ರಶಾಂತ್ ಚತ್ತನ್ನ, ಯುಸಿ ಶೇಖಬ್ಬ, ವಾಮನ್ ಕೋಟ್ಯಾನ್ ನಡಿಕುದ್ರು, ಜ್ಯೋತಿ ಮೆನನ್, ರಿಯಾಜ್ ಪಡುಬಿದ್ರೆ ಮೊದಲಾದವರು ಹಾಜರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.